ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನ ವಿನಾಶಕ ಗಣೇಶನನ್ನ ಮನಸಾರೆ ಸ್ಮರಿಸುತ್ತಾ ಪರಮ ಪೂಜ್ಯ ಕಾವಂದರರು ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕಮಲಗಳಿಗೆ ವಂದಿಸುತ್ತಾ ಪೂಜ್ಯರ ಕನಸಾಗಿದ್ದ ಹಳ್ಳಿ ಜನರ ಆರೋಗ್ಯ ಸುಧಾರಣೆಗಾಗಿ ಅತಿ ಕಡಿಮೆ ದರದಲ್ಲಿ ವೈದ್ಯಕೀಯ ಸೇವೆ ದೊರಕಿಸಿಕೊಡುವ ಸಲುವಾಗಿ 2013ರಲ್ಲಿ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಆರಂಭಿಸಿದರು. ಇವತ್ತು ನಾವು ಅದರ ಸಾವಿನ ನೆನಪಿಗಾಗಿ ಆಸ್ಪತ್ರೆಯ ವಾರ್ಷಿಕೋತ್ಸವವನ್ನು ನಡೆಸಿದ್ದು, ಅದರ ಸಲುವಾಗಿ ವಿವಿಧ ಆಟೋಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಹುಮಾನ ವಿತರಣಾ ಸಮಾರಂಭದಲ್ಲಿ ನಾವೆಲ್ಲರೂ ನೆರೆದಿದ್ದೇವೆ. ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಅನ್ನದಾತರು ಪೂಜ್ಯ ಶ್ರೀ ಹರ್ಷೇಂದ್ರ ಹೆಗ್ಡೆ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರ ಅಪ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗಿದೆ. ಸ್ವಾಮಿಯ ಕೃಪಾ ಕಟಾಕ್ಷವು ನಮ್ಮೆಲ್ಲರ ಮೇಲಿದೆ. ಸ್ವಾಮಿಯ ಕಮಲಹಸ್ತದಲ್ಲಿ ನಾವೆಲ್ಲರೂ ಒಂದಾಗಿ ಸೇವೆ ಮಾಡುತ್ತಿದ್ದೇವೆ. ಶ್ರೀ ಮಂಜುನಾಥ ಸ್ವಾಮಿಯ ನಾಮಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇದನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳಾದ ಸೌಮ್ಯ, ನವ್ಯ, ಶ್ರೀಮತಿ ಶರ್ಲಿ ಹಾಗೂ ತಂಡ. ಎಲ್ಲರೂ ಎದ್ದು ನಿಂತು ಭಕ್ತಿಯಿಂದ ದೇವರ ಸ್ಮರಣೆಯನ್ನು ಮಾಡೋಣ. ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವಾನ್ವಿತರನ್ನು ಹಾಗೂ ಸೇರಿರುವ ಎಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಮ್ಮೆಲ್ಲರ ಪ್ರೀತಿಯ ರೆಸ್ಪೆಕ್ಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರ ಹತ್ರ ಕೇಳಿಕೊಳ್ತಿದ್ದೇವೆ. ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಪಾದಗಳಿಗೆ ವಂದಿಸುತ್ತಾ ಇವತ್ತಿನ ಈ ಸಂತೋಷದ ಸಂಭ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪೂಜ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಹಾಗೂ ಮಾತೃಶ್ರೀ ಸುಪ್ರಿಯಾ ಅಮ್ಮಾಜಿ ಅವರನ್ನು ನನ್ನ ಪರವಾಗಿ ಹಾಗೂ ಕೋರ್ ಕಮಿಟಿ ಡಾಕ್ಟರ್ ಸಾತ್ವಿಕ್ ಸರ್ ಮತ್ತು ಡಾಕ್ಟರ್ ದೇವೇಂದ್ರ ಸರ್ ಮತ್ತು ಎಲ್ಲ ಸಿಬ್ಬಂದಿಗಳ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ನಮ್ಮ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಎಂ ಜನಾರ್ದನ್ ಸರ್ ಹಾಗೂ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಡಾಕ್ಟರ್ ದೇವೇಂದ್ರ ಕುಮಾರ್ ಸರ್ ಇವರು ಹೂಗುಚ್ಛವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಕನ್ಸಲ್ಟೆಂಟ್ಸ್, ಡಾಕ್ಟರ್ಸ್, ನರ್ಸಸ್, ಟೆಕ್ನಿಷಿಯನ್ಸ್, ಆಲ್ ಸಪೋರ್ಟಿಂಗ್ ಸ್ಟಾಫ್, HODsಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪೂಜ್ಯ ಶ್ರೀ ಹರ್ಷೇಂದ್ರ ಸರ್ ಅವರನ್ನು ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಬರಲು ಕೇಳಿಕೊಂಡಾಗ ಅವರು ಆಲ್ರೆಡಿ ಪ್ರೋಗ್ರಾಮ್ ಆಗಿದೆಯಲ್ಲ, ಮತ್ತೆ ಯಾಕೆ ಈ ಪ್ರೋಗ್ರಾಮ್ ಅಂತ ಕೇಳಿದರು. ಆದರೆ ನಮ್ಮ ಸಿಬ್ಬಂದಿಗಳ ಒಂದು ಆಶೆಯನ್ನು ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಸರ್ ನಿಮ್ಮ ಹಾಗೂ ಸುಪ್ರಿಯಾ ಅಮ್ಮನವರ ಅನುಮತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಎಲ್ಲರಿಗೂ ಗೊತ್ತಿರುವಾಗ ಹಾಗೆ ಜೂನ್ 28ರಲ್ಲಿ ನಮ್ಮದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಸ್ ಆಗಿದೆ.
ಆದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಸಣ್ಣ ದನಿಗಳು ಹಾಗೂ ಸುಪ್ರಿಯಮ್ಮನವರು ಬಂದೇ ಬರುತ್ತಾರೆ ಎಂಬ ಆಶೆ ಇತ್ತು. ಆದರೆ ನಮ್ಮ ಒಂದು ಅನ್ಫಾರ್ಚುನೇಟ್ಲಿ ಅವರು ಬೇರೆ ಅಂದರೆ ಬೆಂಗಳೂರಿನಲ್ಲಿ ಇರೋದ್ರಿಂದ ಇಲ್ಲಿ ಅವರು ಬರೋಕ್ಕೆ ಆಗಿಲ್ಲ. ನಾವು ಆವಾಗೇ ಡಿಸೈಡ್ ಮಾಡಿದ್ವಿ, ಕೆಲವೊಂದು ಪ್ರೈಸಸ್ ಪೂಜ್ಯರ ಕಡೆಯಿಂದ ಮತ್ತು ಕೆಲವೊಂದು ಪ್ರೈಸಸ್ ಪೂಜ್ಯ ಹರ್ಷೇಂದ್ರ ಸರ್ ಅವರು ಮತ್ತು ಸುಪ್ರಿಯಮ್ಮ ಅವ್ರ ಕಡೆಯಿಂದ ನಾವು ಕೊಡಿಸ್ಬೇಕಂತ ಈ ವಿಷಯವನ್ನು ಅವ್ರಿಗೆ ನಾವು ತಿಳಿಸಿದ್ವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮೊನ್ನೆ 28 ಜೂನ್ ನಾವು ಇಲ್ಲಿ ಹಾಸ್ಪಿಟಲ್ನಲ್ಲಿ ತಮಾಷೆಯಾಗಿ ಕಾಣ್ತಾ ಇರ್ತೀವಿ, ಬಾಹುಬಲಿ ಪಾರ್ಟ್ 1 ರಿಲೀಸ್ ಆಗಿ ತುಂಬ ಸಕ್ಸಸ್ ಆಯಿತು. ಯಾವ ಥರ ಫಿಲಿಮ್ ಥರ ನೆಕ್ಸ್ಟ್ ಬಾಹುಬಲಿ ಪಾರ್ಟ್ 2 ಯಾವ ಥರ ಚೆಂದ ಇರುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ದರು. ಇವತ್ತು ಆಗ್ತಾ ಇದೆ. ಮೊದಲಿಗೆ ಸುಪ್ರಿಯಮ್ಮನವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್. ಯಾಕಂದರೆ ಅವರಿಂದನೇ ಇವತ್ತು ಸರ್ ಬಂದಿದ್ದಾರೆ. ಇಲ್ಲಾಂದ್ರೆ ಖಂಡಿತ ಬರ್ತೀನಿ. ಯಾಕೆ ಪ್ರೋಗ್ರಾಮ್ ಆಗಿದೆ, ಮತ್ತೊಂದು ಪ್ರೋಗ್ರಾಮ್ ಯಾಕೆ ಮಾಡ್ತೀರಾ ಅಂತ ಅಂದಿದ್ರು. ಎಷ್ಟೋ ಬಿಡಿ ಸ್ಕೆಡ್ಯೂಲ್ ಇದ್ರು, ತಾವು ನಮ್ಮ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಾ ಅಂತ ನಿಮ್ಮಿಬ್ಬರ ಈ ಪ್ರೆಸೆನ್ಸ್ ಈ ಸಂಭ್ರಮಕ್ಕೆ ಅತಿ ದೊಡ್ಡ ಸಾಕ್ಷಿ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ತುಂಬ ಡಿಸಿಷನ್ಸ್ ತಗೊಳ್ತಾ ಇರ್ತಾರೆ ಧರ್ಮಸ್ಥಳದಲ್ಲಿ. ಸಮಯಕ್ಕೆ ತಕ್ಕ ಹಾಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋರು, ಎಕ್ಸಲೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡೋರು ಶ್ರೀ ಹರ್ಷೇಂದ್ರ ಸರ್. ನನಗೆ ಯಾವಾಗೂ ಅವರು ಒಂದು ಮೀನಿಂಗ್ಫುಲ್ ಪ್ರವಾಗ್ ಯಾವಾಗ ಅಂತ ಇರ್ತಾರೆ, ಅದು ಎಷ್ಟು ಅರ್ಥ ಇದೆ ಅನ್ನೋದು ನೋಡಿ. ಸಲಹೆ ಉಚಿತ, ಸಮಸ್ಯೆ ಖಚಿತ. ಅದೇ ರೀತಿ ಇನ್ನೊಂದು ತುಂಬ ಫೇಮಸ್, ಅವರೇ ಕಂಡುಹಿಡಿದಿದ್ದೆಲ್ಲ, ಅಡಗಿಸಿಕೊಳ್ಳಬೇಡಿ ತೊಡಗಿಸಿಕೊಳ್ಳಿ ಅಂತ. ತುಂಬ ನಮ್ಗೆ ಇವತ್ತು ಗೊತ್ತಾಯ್ತಮ್ಮ. ಉತ್ತರ ಕೊಡ್ತೇನೆ. ಅವಾಗ ಅಂತಾರೆ ಹರ್ಷಣ್ಣ ಸರ್ ಬಂದ್ರೆ ತುಂಬಾ ಒಂದು ಒಳ್ಳೆ ಲೈಟ್ ಅಟ್ಮಾಸ್ಫಿಯರ್, ಸಂತೋಷ ಇರೋದು ನೀವು ನೋಡ್ತಾ ಇದ್ದೀರಲ್ಲ. ಎಷ್ಟೋ ವಿಷಯಗಳಲ್ಲಿ ಕಾವಂದರು ಸಣ್ಣ ದನಿಗಳ ಕಡೆ ಒಪಿನಿಯನ್ ಕೇಳ್ತಾ ಇರ್ತಾರೆ. 17 ವರ್ಷದ ಪ್ರಾಯದಲ್ಲಿ ಧರ್ಮಸ್ಥಳ ಎಲ್ಲ ರೀತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ತನ್ನ ಅಣ್ಣಾಜಿಗೆ ಪೂರ್ಣ ಬೆಂಬಲವನ್ನು ನೀಡಿ ಇವತ್ತಿನವರೆಗೂ ಜೊತೆಯಲ್ಲಿಯೇ ಒಂದು ನೆರಳಿನ ಹಾಗೆ ಇರುವುದನ್ನು ನಾವು ಕಂಡು ಬರ್ತಾ ಇದ್ದೇವೆ. ತಾವು ಪ್ರತಿಯೊಂದು ಜನರೊಂದಿಗೆ ಇದ್ದು ತಮ್ಮ ಅನುದಿನ ಜೀವನದಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೋಸರ್ನಿಂದ ತುಂಬ ಅನುಭವಗಳನ್ನು ಹೊಂದಿದ್ದೀರಿ ಸರ್. ತಮ್ಮ ವ್ಯಕ್ತಿತ್ವ ತುಂಬ ಮಹತ್ವವಾದದ್ದು. ಎಲ್ಲಿ ವಿನಯತೆಯಿಂದ ಇರಬೇಕೋ ಅಲ್ಲಿ ವಿನಯತೆ, ಎಲ್ಲಿ ಖಚಿತವಾಗಿ ಇರಬೇಕೋ ಅಲ್ಲಿ ಸಹ ನಿಮ್ಮ ನಿರ್ದಿಷ್ಟವಾದ ತೀರ್ಮಾನಗಳು ಇದ್ದರಿಂದಲೇ ಧರ್ಮಸ್ಥಳ ಪುಣ್ಯಕ್ಷೇತ್ರವು ಶಿಸ್ತಿನಲ್ಲಿ, ಭಯಭಕ್ತಿನಲ್ಲಿ ಮುಂದುವರಿತಾ ಇದೆ. ನಿಮ್ಮ ಈ ಲೀಡರ್ಶಿಪ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟೀಸ್ ನಮ್ಮೆಲ್ಲರಿಗೂ ಒಂದು ಆದರ್ಶಪ್ರಾಯ. ಯಾವುದೇ ಒಂದು STM ಇನ್ಸ್ಟಿಟ್ಯೂಟ್ಗೆ ಹೋದರೆ ಎಲ್ಲ ಕಡೆಯೂ ತಿಳಿಸುತ್ತಾರೆ, ಎಲ್ಲವೂ ನೀಟಾಗಿ ಇರಬೇಕು, ಶಿಸ್ತು ಬದ್ಧತೆಯಲ್ಲಿ ಇರಬೇಕು.
ಇಲ್ಲ ಅಂದರೆ ಪೂಜ್ಯ ಹರ್ಷೇಂದ್ರ ಸರ್ ಅವರಿಗೆ ಇಷ್ಟ ಆಗುವುದಿಲ್ಲ. ಈ ರೀತಿಯ ಒಂದು ಭಯಭಕ್ತಿ ಪ್ರತಿಯೊಬ್ಬರಲ್ಲಿಯೂ ಇರುವುದರಿಂದ ಇವತ್ತು SDM ಬ್ರ್ಯಾಂಡು ವಿಶ್ವದಲ್ಲೇ ಒಂದು ದೊಡ್ಡ ರೆಪ್ಯೂಟೆಡ್ ಬ್ರ್ಯಾಂಡ್ ಆಗಿದೆ. ನಾನು ರೂಟ್ ಸೈಡ್ನಲ್ಲಿ ಇರುವಾಗ ಸಹಿತ ನಮಗೆ ಆಲ್ ಓವರ್ ಇಂಡಿಯಾ ಕಂಟ್ರಿ ಹೆಡ್ ಆಗಿರೋದು ತುಂಬ ಪ್ರಾಬ್ಲಮ್ಸ್ ಬರ್ತಿದ್ವು, ತುಂಬ ಇಶ್ಯೂಸ್ ಬರ್ತಾ ಇದ್ವು. ಆವಾಗ ನಾನು ಫಸ್ಟು ಓಡಿ ಹೋಗೋದು ಹರ್ಷೇಂದ್ರ ಸರ್ ಕಡೆ, ಅವರ ಅಡ್ವೈಸ್ ಕೇಳ್ತಾ ಇದೆ. ಅವರು ಎಂಥ ಒಳ್ಳೆ ಅಪ್ರೋಪ್ರಿಯೇಟ್ ಸೂಟಬಲ್ ಆ್ಯಂಡ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ನೀಡ್ತಿದ್ರಂದರೆ ಅದು ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಇದು ಯಾವುದೇ ಬಿಸ್ನೆಸ್ ಬುಕ್ಸ್ನಲ್ಲಿ ಸಿಗೋದಿಲ್ಲ, ಅಷ್ಟು ಒಳ್ಳೆ ನಮಗೆ ಸೊಲ್ಯೂಷನ್ಸು ಅಡ್ವೈಸಸ್ ಅವ್ರು ಕೊಡ್ತಾಯಿದ್ರು. ಅದರಿಂದ ರೂಟ್ ಸಿಟಿಯನ್ನು ತುಂಬ ಚೆನ್ನಾಗಿ ನಡೆಸೋ ಒಂದು ಭಾಗ್ಯ ನನಗೆ ಸಿಕ್ತು. ಸರ್ ಹಿ ಈಸ್ ವೆರಿ ಪ್ರಾಕ್ಟಿಕಲ್, ನೋಡಲಿಕ್ಕೆ ಗಾಂಭೀರ್ಯ ವ್ಯಕ್ತಿತ್ವ, ಬಟ್ ವೆರಿ ಪ್ಯೂರ್ ಆ್ಯಂಡ್ ಸಾಫ್ಟ್ ಹಾರ್ಟೆಡ್. ಹಿ ಈಸ್ ಆಲ್ವೇಸ್ ದೇರ್ ಟು ಕರೆಕ್ಟ್ ಆ್ಯಂಡ್ ಹಿ ಈಸ್ ಎ ಬೀಕಾನ್ ಟು ಮಿ ಸ್ಪೆಷಲಿ ಆ್ಯಂಡ್ ಟು ಮೆನಿ ಪೀಪಲ್ ಲೈಕ್ ಅಸ್. ಬೀಕನ್ ಅಂದರೆ ತಮಗೆಲ್ಲ ಗೊತ್ತಿದೆ, ಸಮುದ್ರದಲ್ಲಿ ಸ್ಪೆಷಲಿ ಕತ್ಲದಲ್ಲಿ ಅಮಾವಾಸ್ಯೆ ಅಂತ ಟೈಮ್ನಲ್ಲಿ ಏನಾರ ಸ್ಟಾರ್ಮ್ಸ್ ಅಂತವು ಬಂದಾಗ ಯಾವ ಕಡೆ ಹೋಗಬೇಕು ನಮಗೆ ಗೊತ್ತಾಗಲ್ಲ, ಯಾವ ದಿಶೆಗೆ. ನಮ್ಮ ಕಡೆ ಕ್ಯಾಂಪಸ್ ಇರುತ್ತೆ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ಬಟ್ ವಿಚ್ ವೇ ಟು ಗೋ ವಿ ಡೋಂಟ್ ನೋ. ಇಟ್ಸ್ ಅ ಲೈಫ್ ಆ್ಯಂಡ್ ಡೆತ್ ಕ್ವಶನ್. ಅಂಥ ಟೈಮ್ನಲ್ಲಿ ಬೀಕನ್ ಅನ್ನೋದು ಲೈಟ್ ಹೌಸ್ ಲೈಟು ನೋಡಿ ಒಂದು ಸೇಫ್ ಪ್ಲೇಸ್ಗೆ ನಾವು ಹೋಗೋಕ್ಕಾಗುತ್ತೆ. ಸೊ ನಮ್ಮೆಲ್ಲರಿಗೂ ನೀವು ಬೀಕನ್ ಅಂತವರು ಸರ್. ಯಾವ ಥರ ಅರ್ಜುನ ತನ್ನ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಕನ್ಫ್ಯೂಷನ್ ಕಷ್ಟದಲ್ಲಿ ಇದ್ದಾಗ ಶ್ರೀಕೃಷ್ಣ ಅವರಿಗೆ ಸರಿಯಾದ ದಾರಿ ಮಾರ್ಗದರ್ಶನ ನೀಡಿ ಧೈರ್ಯ ತುಂಬಿ ಸರಿಯಾದ ದಾರಿಯಲ್ಲಿ ನಡೆಸ್ತಾರೋ, ಆ್ಯಂಡ್ ಹಿ ಪುಟ್ಸ್ ಹಿಮ್ ಬ್ಯಾಕ್ ಆನ್ ದ ರೇಲ್ಸ್. ಅದೇ ರೀತಿ ನನ್ನ ಪಾಲಿಗೆ ಶ್ರೀಕೃಷ್ಣ ನೀವೇ ಸರ್. ಒಂದು ಸತ್ಯದ ಸಂಗತಿ ಅಂದರೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಪೂರ್ಣವಾಗಿ ಗೊತ್ತಿದೆ. ಯಾರೆಲ್ಲ ಡೆಡಿಕೇಟೆಡ್ ಆಗಿ ಕೆಲಸ ಮಾಡುತ್ತಾರೋ ಅವರಿಗೆ ಸರ್ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಹಾಯ ನೀಡುತ್ತಾರೆ. ಆದರೆ ಯಾರು ಕೆಲಸದಲ್ಲಿ ಮೋಸ ಅಥವಾ ವಿಶ್ವಾಸ ವಂಚನೆ ಮಾಡುತ್ತಾರೋ ಅವರಿಗೆ ಬುದ್ಧಿವಾದ ತಿಳಿಸ್ತಾರೆ ಮತ್ತು ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆದರೂ ಸಹ ಅವರು ತಮ್ಮ ನೇಚರ್ ಚೇಂಜ್ ಮಾಡಿಲ್ಲ ಅಂದರೆ ಅವ್ರನ್ನು ದೂರ ಇಡ್ತಾರೆ. ಪೂಜ್ಯ ಹರ್ಷಣ್ಣ ಸರ್ ಅವರ ಮಾರ್ಗದರ್ಶನದಲ್ಲಿ ಕಳೆದ 3 ವರ್ಷದಲ್ಲಿ ನಮ್ಮ ಹಾಸ್ಪಿಟಲ್ನಲ್ಲಿ ಒಂದು ಉತ್ತಮ ರೀತಿಯಾದ ಡೆಂಟಲ್ ಕೇರ್ ಅವರೇ ಅಮೃತ ಹಸ್ತದಿಂದ ಓಪನ್ ಆಗಿ ಸ್ಟಾರ್ಟ್ ಆಗಿದೆ. ಮತ್ತು ಅದೇ ಥರ ನಮ್ಮಲ್ಲಿ ಆಪ್ಥಾಲ್ ಥಿಯೇಟರ್ ಒಂದು ಇದ್ದಿಲ್ಲ, ಯಾಕಂದರೆ ಕಣ್ಣಿನ ಒಳ್ಳೆ ಡಾಕ್ಟರ್ ಸುಭಾಷ್ ಸರ್ ಇದ್ದರು. ನಿಮಗೆ ಗೊತ್ತಿದೆ, ಸ್ಟೆರೈಲ್ ಇಶ್ಯೂ ಆಗೋದ್ರಿಂದ ಅದು ಕಂಪಲ್ಸರಿ ನಮ್ಮ ಆರ್ಥೋ ಥಿಯೇಟರ್ನಲ್ಲಿ ಆಗಬೇಕಾಗ್ತಾ ಇತ್ತು. ಬಟ್ ಆದರೆ ಆರ್ಥೋನವರು ಒಮ್ಮೆ ಥಿಯೇಟರ್ನಲ್ಲಿ ಹೋಗಿ 2 ಇಂದ 3-4 ತಾಸು ಅವ್ರದ್ದು ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅವಾಗ ನಾವು ಹೋಗಿ ಹರ್ಷಣ್ಣ ಸರ್ ಕೇಳಿದ್ಕೊಳ್ಳೆ ಇಮ್ಮಿಡಿಯೇಟ್ಲಿ ಅವರು ಅಲ್ಲಿ ಒಂದು ಹೊಸ ಆಪ್ರೇಷನ್ ಥಿಯೇಟರ್ ಆಪ್ಥಾಲ್ಗೆ ಹೊಸದಾಗಿ ಎಕ್ಸ್ಕ್ಲೂಸಿವ್ ಮಾಡಿ ಇನಾಗ್ರೇಟ್ ಮಾಡಿರೋದ್ರಿಂದ ಈಗ ಡೈಲಿ 3 ಇಂದ 4 ಈ ಕ್ಯಾಟ್ರಾಕ್ಟ್ ಇಂಥವೆಲ್ಲ ಆಪ್ರೇಷನ್ಸ್ ಆಗ್ತಾ ಇದ್ದಾವೆ. ಪೇಷಂಟ್ಸ್ ವೇಟಿಂಗ್ ಪೀರಿಯಡ್ ಕಡಿಮೆಯಾಗಿ ಈಗ ಡಾಕ್ಟರು ಪ್ಲಸ್ ಪೇಷಂಟ್ಸ್ ಇಬ್ಬರು ತುಂಬ ಸಂತೋಷವಾಗಿದ್ದಾರೆ. ಅದೇ ರೀತಿ ಅಮ್ಮ ಬರ್ತ್ ಸೆಂಟರ್, ಡಯಾಲಿಸಿಸ್ ಸೆಂಟರ್, ಹೀಗೆ ಹೊಸದಾಗಿ ಡಾಕ್ಟರ್ಸ್ಗಾಗಿ ಕಿಡ್ಸ್ಗಾಗಿ ಪ್ಲೇ ಏರಿಯಾ ಮತ್ತು ಈಗ ತಾವೆಲ್ಲರೂ ನೋಡ್ತಾ ಇದ್ದೀರಾ ಹೊಸ ಎಕ್ಸ್ಪಾನ್ಷನ್ ಪ್ಲ್ಯಾನು ನಡೀತಾ ಇದೆ. ಪರಮ ಪೂಜ್ಯ ಕಾವಂದರು ಅನುಮತಿಯಿಂದ ಮತ್ತು ಮುಖ್ಯವಾಗಿ ಪೂಜ್ಯ ಹರ್ಷೇಂದ್ರ ಸರ್ ಅವರ ಒಳ್ಳೆಯ ಹಾಗೂ ತತ್ಸಮಯದ ಮಾರ್ಗದರ್ಶನದಲ್ಲಿ ಬಿಲ್ಡಿಂಗ್ನ ಕೆಲಸ ಕಾರ್ಯ ಆಗ್ತಾ ಇದೆ. ಇಂತಹ ಒಬ್ಬರು ಬಹುಮುಖ ಪ್ರಜ್ಞಾಶಾಲಿನಿಯ ನೆರಳಿನಲ್ಲಿ ನಾವು ಕೆಲಸ ಮಾಡೋದು ನಮ್ಮ ಪುಣ್ಯ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಇನ್ಶೂರೆನ್ಸ್ ಕಂಪ್ನಿ ಒಬ್ಬರು ಫಾರಿನ್ ಕಂಪ್ನಿದವರು ನಮ್ಮ ಹಾಸ್ಪಿಟಲ್ಗೆ ಬಂದು, ಸರ್ ನಾವು ಇದು ನಿಮ್ಮ ಜೊತೆಗೆ ಟೈಅಪ್ ಮಾಡ್ಕೊಳ್ಳಿಕ್ಕೆ ತಯಾರಿದ್ದೀವಿ, ಯಾಕಂದರೆ ಕೆಲವೊಂದು ಆಪ್ರೇಷನ್ಗೆ 1 lakh ಆದರೆ ಅವರು 5 ಲಕ್ಷದಿಂದ 6 ಲಕ್ಷ ತನಕ ಕೊಡ್ತಾರೆ, ಅಷ್ಟು ಮಾರ್ಜಿನ್ ಇರುತ್ತೆ ಅಂತ ಅಂದಿದ್ದು. ಆ ಪ್ರಪೋಸಲ್ ನಾನು ತುಂಬ ಸಂತೋಷದಿಂದ
ಪೂಜಾರಿ ಕಡೆ ಹೋಗಿದ್ದೆ, ಹರ್ಷನ ಕಡೆ ಹೋಗಿ ಸರ್ ಈ ಥರ ಒಳ್ಳೆ ಪ್ರಪೋಸಲ್ ಬಂದಿದೆ, ತುಂಬ ಇದರಲ್ಲಿ ನಮಗೆ ಮಾರ್ಜಿನ್ ಇದೆ ಅಂತ. ಇಮಿಡಿಯೇಟ್ಲಿ ಅವರು ಒಂದೇ ಮಾತಂದ್ರು, ನನಗಂತೂ ಆಶ್ಚರ್ಯ ಆಯಿತು. ದ ವೇ ಹಿ ಥಿಂಗ್ಸ್ ಆ್ಯಂಡ್ ದ ಎಂಟೈರ್ ಫ್ಯಾಮಿಲಿ ಥಿಂಗ್ಸ್ ಲೈಕ್. ಅವ್ರು ಸ್ಟ್ರಿಕ್ಟಾಗಿ ಇಲ್ಲ ಜನಾರ್ದನ್ ಬೇಡ, ಯಾಕಂದರೆ ಈ ಒಂದು ಆಸ್ಪತ್ರೆ ಕಟ್ಟಿಸಿದುವುದು ನಮ್ಮ ಊರಿನ ಜನರಿಗಾಗಿ, ಮೊದಲಿನ ಆದ್ಯತೆ ಅವರಿಗೆ, ನಂತರ ಬೇರೆಯವರಿಗೆ ಅಂತ ಸ್ಟ್ರಿಕ್ಟಾಗಿ ನನಗೆ ತಿಳಿಸ್ಕೊಟ್ಟಿದ್ದು ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಾವು ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ನಾವು ಜನರ ಸೇವೆಗೋಸ್ಕರ ಈ ಹಾಸ್ಪಿಟಲ್ ಕಟ್ಟಿಸಿದ್ದು. ಸೊ ನಮ್ಮ ಥಿಂಕಿಂಗ್ ಹಾಗೇ ಇರಲಿ ಅಂತ ನನಗೆ ಹಿತಬೋಧ ಮಾಡಿದರು. ಎಲ್ಲರ ಒಳ್ಳೆತನವನ್ನು ಬಯಸುವುದೇ ಇಂಪಾರ್ಟೆಂಟ್ ಅಂತ ತಿಳಿಸಿದ್ರು. ನನಗೆ ಯಾವಾಗ ತಿಳಿಸ್ತಾರೆ, ಡು ನಾಟ್ ಕಂಪೀಟ್ ವಿತ್ ಅದರ್ಸ್, ಯಾರ ಜೊತೆಗೆ ನೀವು ಯಾವಾಗ ಕಂಪೀಟ್ ಮಾಡಬೇಡಿ, ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ. ಬೇರೆಯವರು ಚೆನ್ನಾಗಿ ಬಾಳಲಿ, ಅವಕಾಶ ಇದ್ದರೆ ನಾವು ನಮ್ಮ ಸೇವೆ ನೀಡುವ ಅನ್ನೋದು ಒಂದು ನನಗೆ ಯಾವಾಗ ತಿಳಿಸ್ತಾರೆ. ಸರ್ ತಮ್ಮ ಆದರ್ಶ ಪ್ರಾಯವೇ ನಾವು ಅದೇ ಥರವಾಗಿ ನಾವು ನಡೀತಾ ಇದ್ದೇವೆ. ಈ ಒಂದು ಚಿಂತನೆಯಲ್ಲಿ ನಾವು ನಡೀತಾ ಇದ್ದೀವಿ. ನಾವು ಈ ಥರ ಕೆಲಸ ಮಾಡೋದಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷವಾಗ್ತಾ ಇದೆ ಅಂತ ಕೆಲಸಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಸರ್. ಸರ್ ಇದೀಗ ನಮ್ಮ ಸೆಕ್ಯೂರಿಟಿ ಸ್ಟಾಫ್ಗೆ ತುಂಬ ಟೆನ್ಷನ್ಸ್ ಜಾಸ್ತಿ ಆಗಿದೆ ಸರ್. ಯಾಕಂದರೆ ವೆಹಿಕಲ್ಸ್ ಎಲ್ಲಿ ನೋಡಿ ಪಾರ್ಕಿಂಗ್ ಜಾಗನೇ ಇಲ್ಲ. ಸೊ ನೀವು ಯಾವಾಗ ಅಂತ ಇದ್ರಿ ಹಾಸ್ಪಿಟಲ್ನಲ್ಲಿ ವೆಹಿಕಲ್ಸ್ ಜಾಸ್ತಿ ಬಂದರೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ. ಅವರು ಹಾಸ್ಪಿಟಲ್ಸ್ನ ಸ್ಟಾಫ್ ದೇ ಆರ್ ವೆರಿ ವೆರಿ ಹ್ಯಾಪಿ ಸರ್. ಕೆಲಸಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಇಲ್ಲ ಸರ್, ಇದೆಲ್ಲ ತಮ್ಮ ಒಂದು ಮಲ್ಲಿಗೆ ಪಿಂಚ್ ಮಾಡ್ದ ಆ ಥರ ಇಷ್ಟೆಲ್ಲ ಒಂದು ಒಳ್ಳೆಯ ಹೆಸರು, ಹಾಸ್ಪಿಟಲ್ ಒಳ್ಳೆಯ ಹೆಸರಿಗೆ ಕಾರಣ ಪೂಜ್ಯರ ಅನುಗ್ರಹ ಮತ್ತು ಕುಟುಂಬದವರ ಆಶೀರ್ವಾದ ಹಾಗೂ ನಮ್ಮ ಹರ್ಷೇಂದ್ರ ಸರ್ ಪೂರ್ಣ ನಮ್ಮ ಅವರ ಅನುಗ್ರಹ ನಮ್ಮ ಮೇಲೆ ಇದೆ. ಇದೇ ಥರ ನಮ್ಮ ಕೋರ್ ಕಮಿಟಿ ಡಾಕ್ಟರ್ ಸಾತ್ವಿಕ್ ಸರ್ ಮತ್ತು ಡಾಕ್ಟರ್ ದೇವೇಂದ್ರ ಸರ್ ಇವರೆಲ್ಲ ನಮಗೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಸಹಾಯ ನೀಡ್ತಾ ಇದ್ದಾರೆ. ಇನ್ನು ಸುಪ್ರಿಯಮ್ಮನವರ ಬಗ್ಗೆ ತಿಳಿಸುವುದೇನೆಂದರೆ ಮತ್ತೊಂದು ಮಾತಿಲ್ಲ. ಶಿ ಈಸ್ ವೆರಿ ಪ್ಯೂರ್ ಆ್ಯಂಡ್ ಓಪನ್ ಹಾರ್ಟೆಡ್, ವೆರಿ ವೆರಿ ಕೈಂಡ್ ಆ್ಯಂಡ್ ಮೋಸ್ಟ್ ಬೆನೆವಲೆಂಟ್ ಲೇಡಿ. ಒಮ್ಮೆ ಅವರಲ್ಲಿ ಮಾತನಾಡಿದವರು ಖಂಡಿತವಾಗಿ 2ನೇ ಬಾರಿ ಅವರನ್ನು ಭೇಟಿಯಾಗಿ ಮಾತಾಡಬೇಕಂತ ಅನಿಸ್ತಿದೆ. ಅಷ್ಟು ಒಂದು ಒಳ್ಳೆಯ ಮನಸ್ಸು ಅವ್ರದ್ದಿದೆ. ಎಲ್ಲರನ್ನು ಪ್ರೀತಿಯಿಂದ ಸರಿ ಸಮಾನತೆಯಲ್ಲಿ ಕಾಣುವಂಥ ದಯಾಳು ಹೃದಯದ ಒಡತಿ. ಇವರ ಒಂದು ವಿಶೇಷತೆ ಏನೆಂದರೆ ಶಾಂತ ರೀತಿಯಲ್ಲಿ ಫ್ರಮ್ ಬಿಹೈಂಡ್ ದ ಸ್ಕ್ರೀನ್ಸ್ ಹಾಸ್ಪಿಟಲ್ನ ಇಂಪ್ರೂವ್ಮೆಂಟ್ಗೆ ಬೇಕಾದ ಎಲ್ಲ ರೀತಿಯ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಆದರೆ ಅವರು ಯಾವುದೇ ರೀತಿಯ ಪ್ರಶಂಸೆಯನ್ನು ಬಯಸುವುದಿಲ್ಲ. ಎಲ್ಲರೂ ಎಲ್ಲದೂ ಒಳ್ಳೆಯದು ಆದರೆ ಸಾಕು ಅಷ್ಟೇ ಅನ್ನುವ ಮನೋಭಾವ. ಅವರಿಗೆ ನನ್ನ ಪ್ರಣಾಮಗಳು. ಸರ್, ಇದೇ ರೀತಿಯ ಪೂಜ್ಯರು ಮಾತುಶ್ರೀ ಹೇಮಾವತಿ ಅಮ್ಮನವರು, ನಿಮ್ಮ ಮತ್ತು ಮಾತುಶ್ರೀ ಸುಪ್ರಿಯಮ್ಮನವರು ಹಾಗೂ ತಮ್ಮ ಎಲ್ಲ ಕುಟುಂಬ ವರ್ಗದವರ ಮಾರ್ಗದರ್ಶನ ಹಾಗೂ ಸಲಹೆ ನಮಗೆ ಈ ಒಂದು ಆಸ್ಪತ್ರೆಯನ್ನು ನಡೆಸಲು ಅವಶ್ಯಕತೆ ಇದೆ ಸರ್. ಇದೇ ರೀತಿ ನಿಮ್ಮೆಲ್ಲರ ಮಾರ್ಗದರ್ಶನ ಹಾಗೂ ಆಶೀರ್ವಾದವನ್ನು ಬೇಡುತ್ತಾ ಈ ಆಸ್ಪತ್ರೆ ಮತ್ತಷ್ಟು ಅಭಿವೃದ್ಧಿಗಾಗಿ ನಾವು ದುಡಿಯುತ್ತೇವೆ ಎಂದು ತಿಳಿಸ್ತಾ ನನ್ನ ಈ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. 2 ಜುಲೈನಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿದ್ದರೂ ಕೂಡ ಜುಲೈ 3ರಿಂದಲೇ ಆಸ್ಪತ್ರೆಯ ರೂಮಿನಲ್ಲೇ ಇದ್ದುಕೊಂಡು ಟ್ರೀಟ್ಮೆಂಟ್ ನಡೀತಾ ಇದ್ದರೂ ಕೂಡ ಆಸ್ಪತ್ರೆಯ ದೈನಂದಿನ ಕೆಲಸಗಳಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಕಲ ಸಿದ್ಧತೆಗಳಿಗೆ ದಿನಕ್ಕೆ 6ರಿಂದ 7 ಬಾರಿ ಮೀಟಿಂಗ್ ಅನ್ನು ರೂಮಿನಲ್ಲೇ ನಡೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪ್ರಮುಖರು ನಮ್ಮ ಹೆಮ್ಮೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ಎಂ ಜನಾರ್ದನ್ ಸರ್ ಅವರು.
ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ಥರ ಬಂದಿರುವ ಮಾಧ್ಯಮದವರಿಗೂ ಎಲ್ರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮನ ಮುಂದಕ್ಕೆ ನಾವು ನಮ್ಮ ಆಸ್ಪತ್ರೆಯ ಆನ್ಯುವಲ್ ಡೇ ಪ್ರಯುಕ್ತ ನಡೆಸಿಕೊಟ್ಟ ನೃತ್ಯ ರೂಪಕ ಹಾಗೂ ಸ್ಕಿಟ್ ಎಲ್ಲರ ಮನಗೆದ್ದಿದೆ. ಸಿಬ್ಬಂದಿಗಳು ಕಾರ್ಯನಿರತರಾಗಿದ್ದರೂ ಕೂಡ ಅವರನ್ನು ಒಂದುಗೂಡಿಸಿ ಉತ್ತಮ ಪ್ರದರ್ಶನ ನೀಡಲು ಕೊರಿಯೋಗ್ರಾಫ್ ಮಾಡಿದ ನಮ್ಮ ಕೊರಿಯೋಗ್ರಾಫರ್ಸ್ಗೆ ಸ್ಮರಣಿಕೆ ನೀಡಿ ಗುರುತಿಸುವ ಸಮಯ. ಪೂಜ್ಯ ಶ್ರೀ ಹರ್ಷೇಂದ್ರ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರು ತಮ್ಮ ಅಮೃತ ಹಸ್ತದಿಂದ ಸ್ಮರಣಿಕೆಯನ್ನು ನೀಡಿ ಆಶೀರ್ವದಿಸಬೇಕಾಗಿ ಬೇಡ್ಕೊಳ್ತಿದ್ದೇವೆ. ನೆಚ್ಚಿನ ಕೊರಿಯೋಗ್ರಾಫರ್ ಶ್ರೀಯುತ ವಿನ್ಯಾಸ್ ಭಂಡಾರಿ, ಶ್ರೀಮತಿ ಚೈತ್ರ ಹಾಗೂ ಶ್ರೀಯುತ ಯಶವಂತ್ ಸರ್ ಅವರು ವೇದಿಕೆಗೆ ಬಂದು ಇದನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪ್ರಣಾಮಗಳು ಪೂಜ್ಯರಿಗೆ, ಹಾಗೆ ಧನ್ಯವಾದಗಳು ಕೊರಿಯೋಗ್ರಾಫರ್ಸ್ಗೆ. ಕಾರ್ಯಕ್ರಮದ ಯಶಸ್ಸು ಎಂದರೆ 10 ಕೈಗಳ ಶ್ರಮ. ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ 10 ಕೈಗಳು ತೆರೆಯ ಹಿಂದೆ ಭಾಗಿಯಾಗಿರುತ್ತವೆ. ಆಸ್ಪತ್ರೆಯಲ್ಲಿ ಎಲ್ಲ ಸಿಬ್ಬಂದಿಗಳು ತಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದರೂ ಕೂಡ ದೈನಂದಿನ ಕೆಲಸಕ್ಕೆ ಯಾವುದೇ ರೀತಿಯ ಅಡಚಣೆ ಬಾರದಂತೆ ಜನವರಿಯಿಂದ ತಿಂಗಳಿಗೆ 2 ರಿಂದ 3ರಂತೆ ನಡೆಸಿದಂತಹ ಸ್ಪೋರ್ಟ್ಸ್ ಹಾಗೂ ಕಲ್ಚರಲ್ ಆಕ್ಟಿವಿಟೀಸ್ಗೆ ಆಸ್ಪತ್ರೆಯ ಎಲ್ಲ HODಗಳು ಸಹಕರಿಸಿದ್ದು, ಹೊರಾಂಗಣದಲ್ಲಿ ಸ್ಪೋರ್ಟ್ಸ್ ನಡೆಯದಿದ್ದರೂ ಕೂಡ ಆಸ್ಪತ್ರೆಯ ಒಳಗೆ ತಮ್ಮ ಕಾರ್ಯಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದಂತೆ ಎಲ್ಲ ಸಿಬ್ಬಂದಿಗಳನ್ನ ಮ್ಯಾನೇಜ್ ಮಾಡುತ್ತಾ ಸಹಕರಿಸಿದ್ದಾರೆ. ಹಾಗೆಯೇ ಆಸ್ಪತ್ರೆಯ ಆನ್ಯುವಲ್ ಡೇ ಹಾಗೂ ವೈದ್ಯರ ಸ್ನೇಹಕೂಟ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮೂಡಿ ಬರಲು ಕಾರಣರಾದ ಪ್ರಮುಖರನ್ನ ಗೌರವಿಸುವ ಸಮಯ. ಪೂಜ್ಯ ಶ್ರೀ ಹರ್ಷೇಂದ್ರ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರು ಅಮೃತ ಹಸ್ತದಿಂದ ಇದನ್ನು ನಡೆಸಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಮೊದಲಿಗೆ ಅಜಯ್ ಸರ್, ಪರ್ಚೇಸಿಂಗ್ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಅದೇ ಥರ ಸುಮಂತ್ ರೈ, ಮಾರ್ಕೆಟಿಂಗ್ ಹೆಡ್. ಥ್ಯಾಂಕ್ ಯು. ಅದೇ ಥರ ಮುಂದಕ್ಕೆ ಚಿದಾನಂದ ಡಿಯರ್, ಲೈಸನ್ ಆಫೀಸರ್. ಥ್ಯಾಂಕ್ ಯು. ಅದೇ ಥರ ಮುಂದಕ್ಕೆ ಶ್ರೀಮತಿ ಸೌಮ್ಯ ಮ್ಯಾಮ್, HR ಮ್ಯಾನೇಜರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಎಲ್ರಿಗೂ. ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಒಂದೇ ಎಂಬ ಮನೋಭಾವನೆಯನ್ನು ಹೆಚ್ಚಿಸಲು ಹಾಗೂ ದೈನಂದಿನ ಕೆಲಸದ ಒತ್ತಡದ ನಡುವೆಯೂ ಸಿಬ್ಬಂದಿಗಳಿಗೆ ಖುಷಿಯಾಗುವಂತೆ ಅವರವರ ಕೆಲಸಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಂಡು ಎಲ್ಲರೂ ಪಾಲ್ಗೊಂಡು ನಡೆಸಿದ ಆನ್ಯುವಲ್ ಡೇ ಸ್ಪೋರ್ಟ್ಸ್ ಹಾಗೂ ಕಲ್ಚರ್ ಆಕ್ಟಿವಿಟೀಸ್ನ ವಿಜೇತರಿಗೆ ಬಹುಮಾನವನ್ನು ವಿತರಿಸುವ ಸಮಯ. ಪೂಜ್ಯ ಹರ್ಷೇಂದ್ರ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರು ತಮ್ಮ ಅಮೃತ ಹಸ್ತದಿಂದ ನಡೆಸಿಕೊಡಬೇಕಾಗಿ ಬೇಡಿಕೊಳ್ತಿದ್ದೇವೆ. ವುಮೆನ್ಸ್ ಥ್ರೋಬಾಲ್ ಫಸ್ಟ್ ರನ್ನರ್ಸ್ ಪ್ರಮೀಕ್ಷಾ, ದಿವ್ಯಾ, ಡಾಕ್ಟರ್ ತೃಪ್ತಿ, ಲಕ್ಷ್ಮಿತಾ, ರಮ್ಯಾ, ಶುಭ ಅಂಡ್ ಪವಿತ್ರ. ವಿನ್ನರ್ಸ್ ಅನುಷಾ, ಪ್ರಮೀಳಾ, ಎಲಿಯಮ್ಮ, ಅರುಣಾ, ತೇಜಸ್ವಿನಿ, ನಿಶ್ಮಿತಾ ER. Please be ready.
ಅನುಷಾ, ಪ್ರಮೀಳಾ, ಎಲಿಯಮ್ಮ, ಅರುಣ, ತೇಜಸ್ವಿನಿ, ನಿಶ್ಮಿತಾ ER. ನೆಕ್ಸ್ಟ್ ಪೆನ್ಸಿಲ್ ಆರ್ಟ್ ಕಾಂಪಿಟೇಷನ್. ನಂಬರ್ 3 ನಿಶ್ಚಿತ್ ಮೆಡಿಕಲ್ ಟ್ರಸ್ಟ್. ನಂಬರ್ 4 ಜಗನ್. Pencil art competition. Number 3 Nishchit runner. Winner number 4 Jagannath. Cooking without fire. Number 5 runner Mamata and Navya. Winners Sharath and Jijo. Runners Mamata and Navya. Winners Sharath and Jijo. ನೆಕ್ಸ್ಟ್ ವಾಲಿಬಾಲ್ ಟೀಮ್ ರೆಡಿಯಾಗಿರಿ. ರನ್ 7 ವಿವೇಕ್ ಆ್ಯಂಡ್ ಟೀಮ್. ನಂಬರ್ 7 ವಿವೇಕ್ ಆ್ಯಂಡ್ ಟೀಮ್. ಅದರ ಥರ ವಿನ್ನರ್ ನಂಬರ್ 8 ನಿತಿನ್ ಆ್ಯಂಡ್ ಟೀಮ್ ರೆಡಿಯಾಗಿರಿ. ಬಿ ರೆಡಿ. ವಾಲಿಬಾಲ್ ರನ್ನರ್ಸ್ ಆ್ಯಂಡ್ ವಿನ್ನರ್ಸ್ ಟೀಮ್ ಪ್ಲೀಸ್ ಬಿ ರೆಡಿ. ಅದಾದ ನಂತರ ಎಸ್ಸೆ ರೈಟಿಂಗ್ ಕಾಂಪಿಟಿಷನ್ ವಿನ್ನರ್ಸ್ ಆ್ಯಂಡ್ ರನ್ನರ್ಸ್. ಎಸ್ ರನ್ನರ್ಸ್ ವಿವೇಕ್ ಆ್ಯಂಡ್ ಟೀಮ್. ವಿಖ್ಯಾತ್ ಡಾಕ್ಟರ್ ಪ್ರೋಸ್ಟಿಲ್, ಜಿಜೋ, ಸೃಜನ್, ಜಿತೇಶ್. ನೆಕ್ಸ್ಟ್ ವಿನ್ನರ್ ನಂಬರ್ 8 ನಿತಿನ್ ಆ್ಯಂಡ್ ಟೀಮ್. ಅದರ ನೆಕ್ಸ್ಟ್ ಎಸ್ಸೆ ರೈಟಿಂಗ್. ರನ್ನರ್ಸ್ ನಂಬರ್ 9 ನಾರಾಯಣ್ ಬಿ ಆ್ಯಂಡ್ ಅನಂತ್ ಕುಲಾಲ್. ಪ್ಲೀಸ್ ಬಿ ರೆಡಿ. ವಾಲಿಬಾಲ್ ವಿನ್ನರ್ ನಿತಿನ್ ಆ್ಯಂಡ್ ಟೀಮ್. ನಿತಿನ್, ಅಜಯ್, ವಿಜೇತ್, ರಂಜನ್, ಜಗನ್ನಾಥ್, ರಂಜನ್ ಇನ್ಶೂರೆನ್ಸ್, ಸಾಯುಜ್, ನಿಶ್ಚಿತ್, ಸೌರವ್. Next vegetable and fruit design. Number 11 runners Ramya and Megha. Second Anusha and Raghavendra. Number 12 winners Sumana and Bhavya. Be ready. Essay writing. Number 9 runners Narayana B and Ananda Kulal. Number 10 winners Kishore Billing. Next vegetable and fruit cutting designs. Runner number 11 Ramya and Megha Uti. Anusha and Raghavendra. Winner essay writing winner Kishore Billing. Next vegetable cutting and fruit design. Runners number 11 Ramya and Megha, Anusha and Raghavendra.
ಅದೇ ಥರ ವಿನ್ನರ್ಸ್ ಸುಮನ ಆ್ಯಂಡ್ ಭವ್ಯ. ಮುಂದಕ್ಕೆ ರೆಡಿ ಆಗಿರಿ. ಕ್ವಿಜ್ ಕಾಂಪಿಟೇಷನ್ ನಂಬರ್ 13 ಡಾಕ್ಟರ್ ಪ್ರತೀಕ್ಷ್, ಡಾಕ್ಟರ್ ಸಾತ್ವಿಕ್, ಡಾಕ್ಟರ್ ರಜತ್. ರನ್ನರ್ಸ್ quiz. First, Dr. Pratiksh, Dr. Satvik, Dr. Rajat and team. Runners. ಹಾಗೆ ವಿನ್ನರ್ಸ್ ಕೀರ್ತನ್, ನಾರಾಯಣ್ ಬಿ, ಕೃಷ್ಣಪ್ಪ. ಆರ್ಟ್ ಫ್ರಮ್ ವೇಸ್ಟ್ ರೆಡಿಯಾಗಿರಿ ಟೀಮ್. Number 15, Narayan and Anusha, Ramya and Megha Uti. Please be ready. Art from waste, runner number 15, Narayan and Anusha, Ramya and Megha. Art from waste winner, Dr. Abhijna and Shubha. Narayana and Anusha, Ramya and Megha. Winner number 16, Dr. Abhijna and Shubha. ಅದೇ ಥರ ಟಗ್ ಆಫ್ ವಾರ್ ಕಾಂಪಿಟೇಷನ್ ರೆಡಿ ಆಗಿರಿ. ವುಮೆನ್ಸ್ ನಂಬರ್ 17 ಸೌಮ್ಯ ಮ್ಯಾಮ್ ಆ್ಯಂಡ್ ಟೀಮ್, ನಂಬರ್ 18 ಅನುಷಾ ಮ್ಯಾಮ್ ಆ್ಯಂಡ್ ಟೀಮ್. ವುಮೆನ್ಸ್ ಟಗ್ ಆಫ್ ವಾರ್. Women's tug of war competition number 17 runners Soumya ma'am and team. ಅದೇ ಥರ winners Anusha ma'am and team. Winners Anusha ma'am team. Yes, Anusha ma'am and team winners. Next, Mehendi competition. Number 19, runner Shruti. ಹಾಗೆ winner Sumana. Thank you. ಅದೇ ಥರ ಮೆಹಂದಿ ಕಾಂಪಿಟೇಷನ್ ರನ್ನರ್ ಶ್ರುತಿ ನಂಬರ್ 19. ಅದೇ ಥರ ವಿನ್ನರ್ ಸುಮನ. ಫ್ಲವರ್ ಅರೇಂಜ್ಮೆಂಟ್ ರನ್ನರ್ ಸೌಮ್ಯ ಆ್ಯಂಡ್ ಪವನ್. ಸೌಮ್ಯ ಆ್ಯಂಡ್ ಪವನ್. ಅದೇ ಥರ ವಿನ್ನರ್ಸ್ ಡಾಕ್ಟರ್ ಪ್ರತೀಕ್ ಆ್ಯಂಡ್ ರಮ್ಯಾ.
Dakshayani and Hema. Thank you. Winners number 22, Dr. Pratitsa, Ramya, Dakshayani and Hema. Yes, next men's tug of war Radiri. Runners 23 Ganesh and team. Winner 24 Nishchit and team. Tug of war runners Ganesh and team. Ganesh Nitin Insurance, Akshay, Balakrishna, Chandrasekhar, Rakshit, Mohan, Jayananda. Runners, men's tug of war runners, Ganesh and team. Aditya next, painting competition. Number 25, Sumana and Meghashri Urdi. Number 26, Nishchit. Men's tug of war. First, winner, number 24, Nishchit and team. Tug of war winners. Thank you. Next, painting competition. Number 25 runners, Sumana and Meghashri. Painting competition runners, Sumana and Meghashri. Hage winner, Nishchit. Next, passing the ball, number 27 Gracie, number 28 Kusama. Passing the ball, runners Gracie, winner Kusama. Hage fashion show. Fashion show, women's individual. Runner, Mrs. Shirley. Aditara, number 30, winner, Dr. Abhijna. Fashion show, winner, Dr. Abhijna. Aditara fashion show men, runner, number 31, Sudhir. Aditara winner, number 32, Nishchit. Winner, Nishchit. Aditya fashion show, couple. Runner, number 33, Santosh and Nisha. Aditya winner, Sushant and Shruti. Next,
ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ರನ್ನರ್ಸ್ ಸೌಮ್ಯ, ಕಿಶೋರ್, ಅಕ್ಷತಾ, ರಮ್ಯ, ರಾಜೀವಿ. ರನ್ನರ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ರನ್ನರ್ ಸೌಮ್ಯ, ಕಿಶೋರ್, ಅಕ್ಷತಾ, ರಮ್ಯ, ರಾಜೀವಿ. ಅದೇ ತರ ವಿನ್ನರ್ ನಂಬರ್ 36 ಚಿದಾನಂದ್, ಸುಮಂತ್, ನಿಶ್ಚಿತ್, ಸುಧೀರ್, ಡಾಕ್ಟರ್ ಪ್ರತೀತ್, ಜಗನ್ನಾಥ್, ಶರತ್, ಸೌರವ್, ದಾಕ್ಷಾಯಿನಿ, ಚಂದ್ರಶೇಖರ್, ಚಿನ್ನಯ್ಯ ಕುಲಾಲ್, ಎಡ್ವರ್ಡ್ ಲೋಬೋ. ದೆನ್ ಮತ್ತೆ ಮೆನ್ಸ್ ಶಟಲ್ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ರನ್ನರ್ ಡಾಕ್ಟರ್ ಪ್ರತೀತ್ ಅಂಡ್ ಸುಮಂತ್ರೆ, ವಿನ್ನರ್ ಡಾಕ್ಟರ್ ಸಾತ್ವಿಕ್ ಜೈನ್ ಅಂಡ್ ಡಾಕ್ಟರ್ ಚಿನ್ಮಯ್. Shuttle badminton number 37 runners Dr. Prateek and Sumant Rai, number 38 winners Dr. Satvik Jain, Dr. Chinmay. Men's shuttle badminton number 37 runners Dr. Prateek, Sumant Rai, number 38 winners Dr. Satvik Jain, Dr. Chinmay. Next, women's shuttle badminton number 39 runners Anusha, Sajani, number 40 winners Lakshmi and Soumya. Women's shuttle badminton. Next, concentrating game number 41 runners Sandhya S, number 42 winner Jayanti J. Concentration game. Next, Damsharadas, number 43 runners Dr. Bhavishya, Dr. Rohan, Dr. Nikita and Dr. Rajat. Number 44 winners. Concentrating game runner Sandhya S. ಅದೇ ತರ ವಿನ್ನರ್ ಜಯಂತಿ ಜೆ. Next game, Damsharad, runner number 43, Dr. Bhavishya ma'am, Dr. Rohan sir, Dr. Nikita ma'am, Dr. Rajat sir. Winner, Damsharad winner, Sumant, Nishchit, Ajay and Chidanand. Again Sumant, Nishchit, Ajay, Chidanand. Next game ready agiri, dance solo. Runner Dr. Abhijna, ಹಾಗೆ winner Shraddha Optal. Solo dance and group dance. Please winners and runners ready agiri. Dance solo. Runner Dr. Abhijna. Thank you sir. Dance solo Dr. Abhijna runner. ಅದೇ ತರ winner ಶ್ರದ್ಧಾ. ಹಾಗೆ dance group runners
47 ರೋಹಿಣಿ, ಯಶಸ್ವಿನಿ, ಲಕ್ಷ್ಮಿ, ನಿಶಾ, ನವ್ಯ. ಅದೇ ತರ ವಿನ್ನರ್ ನಂಬರ್ 48 ನಿಶಾ ಅಂಡ್ ಲಕ್ಷ್ಮಿ. ರನ್ನರ್ಸ್ ಅಂಡ್ ವಿನ್ನರ್ಸ್ ಸೇಮ್ ಟೀಮ್, ಸೊ ಇಬ್ಬರು ಚೇಂಜಸ್ ಅಷ್ಟೇ, ಒಟ್ಟಿಗೆ ಕೊಡಬಹುದು. ರನ್ನರ್ಸ್ ಮತ್ತೆ ವಿನ್ನರ್ಸ್ಗೆ ಒಟ್ಟಿಗೆ ಕೊಡಬಹುದು ಪ್ರೈಸ್. ನೆಕ್ಸ್ಟ್ ಚೆಸ್ ಕಾಂಪಿಟಿಷನ್, ರನ್ನರ್ ವಿಜೇತ್, ಅದೇ ತರ ವಿನ್ನರ್ ಡಾಕ್ಟರ್ ರೋಹನ್ ದೀಕ್ಷಿತ್. ಚೆಸ್ ಕಾಂಪಿಟಿಷನ್, ರನ್ನರ್ ವಿಜೇತ್ ಪಿಲ್ಲಿಂಗ್, ಅದೇ ತರ ವಿನ್ನರ್ ಡಾಕ್ಟರ್ ರೋಹನ್ ದೀಕ್ಷಿತ್. ಅದೇ ತರ ಮುಂದಕ್ಕೆ ಅಲರ್ಟ್ ಗೇಮ್, ರನ್ನರ್ ಜಯಂತಿ ಜೆ ಪುಷ್ಪ, ಬೇಗ ಬಂದು ಇಲ್ಲಿ ಬನ್ನಿ. ಅದೇ ತರ ವಿನ್ನರ್ ರತ್ನಾವತಿ. ನಂಬರ್ 51 ಜಯಂತಿ ಜೆ ಪುಷ್ಪ, ರತ್ನಾವತಿ ವಿನ್ನರ್ ರನ್ನರ್ಸ್. ಅದೇ ತರ ವಿನ್ನರ್ ರತ್ನಾವತಿ. ಸಿಂಗಿಂಗ್ ಸೋಲೋ, ರನ್ನರ್ಸ್ ಸುಮಂತ್ ಅಂಡ್ ಅಂಜು ಪ್ರಕಾಶ್. ಅದೇ ತರ ವಿನ್ನರ್ ಸಚಿನ್. ಸಿಂಗಿಂಗ್ ಸೋಲೋ, ರನ್ನರ್ ಸುಮಂತ್ ಅಂಡ್ ಅಂಜು ಪ್ರಕಾಶ್. ಅದೇ ತರ ವಿನ್ನರ್ ಸಚಿನ್. ಲಾಸ್ಟ್ ಸಿಂಗಿಂಗ್ ಗ್ರೂಪ್ ಕಾಂಪಿಟಿಷನ್, ರನ್ನರ್ಸ್ ಅರುಣ, ಅಕ್ಷತಾ, ಶ್ರೀರಾಗಿ, ನಿಶ್ಮಿತಾ, ಅಕ್ಷತಾ, ಚೈತನ್ಯ ಅಂಡ್ ಟೀಮ್. ಅದೇ ತರ ಸೋಲೋ ಸಿಂಗಿಂಗ್ ವಿನ್ನರ್ ಸಚಿನ್. Number 55 singing group runners, singing group runners again Kavya, Anusha, Dakshayini and Rashmi. ಅದೇ ತರ ವಿನ್ನರ್ಸ್ ಸುಮನಾ, ಸಚಿನ್, ಪದ್ಮಪ್ರಿಯಾ, ಚಿತ್ರ, ಹೇಮಾ, ಸೃಜನ್ ಅಂಡ್ ಭವ್ಯ. Group competition winners Sumana, Sachin, Padmapriya, Chitra, Hema, Srijan and Bhavya. ಇದು ಕೊನೆಯ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಟೀಮ್ಗೆ. ಇಲ್ಲಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಮುಗಿಯಿತು. ಅದೇ ತರ ಮುಂದಕ್ಕೆ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಸಿಬ್ಬಂದಿಗಳ ಮೇಲಿರುವ ಪ್ರೀತಿಯಿಂದ ಬಂದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿರುವ ಹಾಗೂ ನಮ್ಮೆಲ್ಲರನ್ನ ಆಶೀರ್ವದಿಸಲಿರುವ ಪೂಜ್ಯ ಶ್ರೀ ಹರ್ಷೇಂದ್ರ ಸರ್ ಹಾಗೂ ಶ್ರೀಮತಿ ಸುಪ್ರಿಯಾ ಅಮ್ಮನವರನ್ನ ಭಕ್ತಿಯಿಂದ ಗೌರವಿಸುವ ಸಮಯ.
ಇದನ್ನ ನೆರವೇರಿಸಿಕೊಡಬೇಕಾಗಿ ವೇದಿಕೆಯ ಮೇಲಿರುವ ಗಣ್ಯರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಡಾಕ್ಟರ್ ಹರ್ಷಿತಾ ಮೇಡಮ್ ಕೂಡ ಇದ್ದಾರೆ. ದಯಮಾಡಿ ಡಾಕ್ಟರ್ಸ್ ಎಲ್ಲರೂ ವೇದಿಕೆ ಮೇಲೆ ಬಂದು ಪೂಜ್ಯರನ್ನ ಗೌರವಿಸಬೇಕು. ಹಾಗೆ ಡಾಕ್ಟರ್ ಪ್ರತೀತ್, ಡಾಕ್ಟರ್ ಪ್ರತೀಕ್ಷ್ ಸರ್ ಕೂಡ ಇದ್ದಾರೆ. ಅದೇ ತರ ಡಾಕ್ಟರ್ ಅನ್ವಿತಾ ಶತಾನಂದ್ ಮ್ಯಾಮ್ ಕೂಡ ಇದ್ದಾರೆ. ದಯಮಾಡಿ ವೇದಿಕೆಗೆ ಬಂದು ಸೇರಿಕೊಳ್ಳಿ. ಅದೇ ತರ ಡಾಕ್ಟರ್ ರಜತ್ ಸರ್ ಇದ್ದಾರೆ, ಹಾಗೆ ಶತಾನಂದ್ ಸರ್ ಕೂಡ ಇದ್ದಾರೆ. ಡಾಕ್ಟರ್ ಪ್ರತೀತ್ ಸರ್ ಕೂಡ ಇದ್ದಾರೆ. ದಯಮಾಡಿ ಡಾಕ್ಟರ್ಸ್ ಎಲ್ಲ ವೇದಿಕೆಗೆ ಬಂದು ಪೂಜ್ಯರನ್ನ ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಒಂದು ಔತಣಕೂಟದ ಈ ಒಂದು ಕಾರ್ಯಕ್ರಮದ ಅಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಆಫೀಸರ್ ಆದ ಜನಾರ್ದನ್ ಅವರೇ ಮತ್ತು ಡಾಕ್ಟರ್ ದೇವೇಂದ್ರ ಸರ್ ಅವರೇ ಮತ್ತು ಎಲ್ಲ ಲರ್ನೆಡ್ ಡಾಕ್ಟರ್ಸ್, ಸಿಸ್ಟರ್ಸ್, ಬ್ರದರ್ಸ್ ಮತ್ತು ಎಲ್ಲ ಆಸ್ಪತ್ರೆಯ ಆಸ್ಪತ್ರೆಯ ಸಿಬ್ಬಂದಿಗಳು, ಇವತ್ತು ನನಗೆ ಮನಸ್ಸು ತುಂಬಿದೆ. ಯಾಕೆಂದ್ರೆ ನಿಮ್ಮನ್ನು ಈ ರೀತಿ ಜೊತೆಯಾಗಿ ನೋಡುವಂಥದ್ದು ವ್ಯವಸ್ಥೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ನಮಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜನಾರ್ದನ್ ಅವರಿಗೆ ಮತ್ತು ಅವರ ಎಲ್ಲ, ಯಾಕೆಂದ್ರೆ ನೀವುಗಳು ಆಸ್ಪತ್ರೆಗೆ ಬಂದಾಗ ಕೆಲವರು ಒಂದೊಂದು ರೀತಿಯ ಆಯಾಯ ಡಿಪಾರ್ಟ್ಮೆಂಟಿನ ಯೂನಿಫಾರ್ಮ್ ಅಲ್ಲಿ ಇರ್ತೀರಿ. ನೋಡುವಾಗ ಕೆಲವು ಸಲ ಒಂದೇ ಥರ ಇರ್ತದೆ, ನಮಗೆ ಅದು ಅಂದಾಜಾಗೋದಿಲ್ಲ. ಮತ್ತೆ ಅದರ ಒಂದು ಅಲ್ಲಿ ನಾವು ಬಂದರೂ ಕೂಡ ನಮ್ಮನ್ನು ಮಾತಾಡಿಸುವಂಥ ಪರಿಸ್ಥಿತಿಯಲ್ಲಿ ನೀವು ಇರೋದಿಲ್ಲ, ಯಾಕೆಂದ್ರೆ ನೀವು ಒತ್ತಡದಲ್ಲಿ ಇರ್ತೀರಿ. ಆಸ್ಪತ್ರೆಯ ಸಿಬ್ಬಂದಿಗಳಿಗೆ, ಡಾಕ್ಟರ್ಸ್ಗಳಿಗೆ ನಿತ್ಯ ನಿರಂತರ ಒತ್ತಡ ಇದ್ದೇ ಇರುತ್ತೆ. ಆದರೆ ಈ ಒಂದು ಆಸ್ಪತ್ರೆಯನ್ನ ಎಷ್ಟು ವರ್ಷ
13 ವರ್ಷದ ಹಿಂದೆ ನಾವು ಇದನ್ನು ಸ್ಥಾಪನೆ ಮಾಡುವಾಗ ನಾವೇನೋ ನಿರೀಕ್ಷೆಯಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು. ನಮ್ಮ LH ಮಂಜುನಾಥರ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಯಾಕೆಂದರೆ ಸುರಕ್ಷದ ಒಂದು ಇನ್ಶೂರೆನ್ಸಿನ ಒಂದು ಅವಿಭಾಜ್ಯ ಅಂಗ, ಅದೊಂದು ಇಲ್ಲಿ ಮಾಡಿದರೆ ಎಲ್ಲ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಪೂಜ್ಯರು ಮತ್ತು ನಮ್ಮ ಅತಿಗೆಯವರು ಅದನ್ನು ಇದು ಮಾಡಿ ನಾವು ಇಲ್ಲಿ ಕಟ್ಟಿದ್ದೆವು. ಆದರೆ ಅದೇನೋ ಅದು ಸರಿಯಾಗಿ ಅದಕ್ಕೆ ಚಾಲನೆ ಸಿಗಲಿಲ್ಲ. ಅದಕ್ಕೆ ಕಾರಣ ಹಲವಾರು ಇರ್ಬೋದು, ಅದು ಕಾರಣ ಹೇಳ್ತಾ ಹೋಗೋದಿಲ್ಲ. ಆದರೆ ಈ ನಮ್ಮ ಜನಾರ್ದನ್ ಅವರು ಬಂದ ಮೇಲೆ ಇದಕ್ಕೆ ಎಲ್ಲ ಯೂಟರ್ನ್ ತಿರುವು ಸಿಕ್ತು. ಕಾರಣ ಒಂದು ವ್ಯಕ್ತಿ ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಅವನ ಕೈಯಲ್ಲೇ ಇರುವುದು, ಅದನ್ನು ಬೆಳೆಸಲಿಕ್ಕೂ ಅವಕಾಶ ಇದೆ, ಅದನ್ನು ಬೆಳೆಸಾಗಿ ಇರಲಿಕ್ಕೂ ಅವಕಾಶ ಇದೆ. ಆದರೆ ಇದನ್ನು ಎಲ್ಲರನ್ನೂ ಅದಕ್ಕೆ ಸರಿಯಾಗಿ ಅವರನ್ನು ಪ್ರೀತಿ ಮಾಡಿ ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿ, ಅವರು ಒಂದು ಮಾತಂದರು, ನಾನು ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳಿ. ಅವರು ಡಬಲ್ ಸ್ಟ್ರಿಕ್ಟ್. ಏನು, ಅವರು ನನಗೆ ಕಲಿಸ್ತಾರೆ, ಅವ್ರು ಹೇಳೋದು ನಾನು ನಿಮಗೆ ಕಲಿಸ್ಬೇಕು ಅಂತ. ಅವರು ಏನೋ ಅಂದರೆ ಅವರು, ನಾನು ಧರ್ಮಸ್ಥಳ ಮಾತ್ರ ತಿರುಗಿರೋದು, ಅವರು ಭಾರತ ಎಲ್ಲ ತಿರುಗಿ ಬಂದಿದ್ದಾರೆ. ಅಂದರೆ ಅವರ ಬ್ಯಾಂಕಿನ ಒಂದು ಕೆಲಸದ ನಿಮಿತ್ತ ಆಯಾಯ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಸಮಾಜಗಳಲ್ಲಿ, ಬೇರೆ ಬೇರೆ ಇದರಲ್ಲಿ ಅವರನ್ನು ಅನುಭವಿಸಿದ್ರಿಂದ ಅವರಿಗೆ ತುಂಬ ನಾಲೆಜ್ ಬಂತು, ಜ್ಞಾನ ಬಂತು. ಇನ್ನು ನಾನು ಡಾಕ್ಟರ್ಗಳ ಬಗ್ಗೆ ನಾನು ಭಾರಿ ಹೆಮ್ಮೆ ಇದೆ. ಇಲ್ಲಿ ವರ್ಷ 28 ಅಲ್ಲ, ಟೋಟಲ್ 21 ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಮತ್ತೊಂದು 6 ಜನ, ಸೊ 27-28 ಜನ ಡಾಕ್ಟರ್ಸ್ ತುಂಬ ಚೆನ್ನಾಗಿ ಒಂದು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ನರ್ಸಿಂಗ್ ಸ್ಟಾಫ್, ಅವರು ಹಾಗೆ ಯಾವತ್ತೂ, ಯಾಕೆಂದರೆ ನಾನು ಜನರನ್ನು ಸಂಪರ್ಕಿಸ್ತೇನೆ, ಆಗ ನಾನು ಅವರನ್ನು ಕೇಳ್ತೇನೆ ಹೇಗಿದೆ ಏನು ಅಂತ. ಮತ್ತು ನೀವೇ ಸಾಕ್ಷಿ ಇದನ್ನು ಬೆಳೆಸುವಂಥದ್ದು. ಯಾಕೆಂದರೆ ನೀವು ಎಲ್ಲ ಕೆಲವು ಶುರುವಿಗೆ ಬಂದವರು 150 ಔಟ್ ಪೇಷಂಟ್ ಇರುವಂಥದ್ದು ಈಗ 600-700ಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಕಾರಣ ನೀವೆಲ್ಲ. ನಾವು ಆಶೀರ್ವಾದ ಮಾತ್ರ, ನೀವು ಆದರೆ ಅದನ್ನು ತೊಡಗಿಸಿಕೊಂಡಿದ್ದೀನಿ. ತೊಡಗಿಸಿಕೊಂಡದ್ರಿಂದ ಅಲ್ಲಿ ಒಂದು ಭವ್ಯತೆ ಬಂತು ಮತ್ತು ಇದಾಯಿತು. ಇನ್ನೊಂದು ನಾನು ಏನು ಹೇಳೋದು ಅಂದರೆ, ಮತ್ತು ನಮ್ಮ ತುಂಬ ಫಾರ್ಮಸಿ ಇರ್ಬೋದು ಅಥವಾ ಲ್ಯಾಬ್ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ತುಂಬ ಇದೆ. ಈ ನಿಮ್ಮ ಕೊನೆಯ ಯಾರು ವಾಚ್ಮ್ಯಾನು, ಸೆಕ್ಯೂರಿಟಿ, ಅಕ್ಕನವರು, ಅವರನ್ನೆಲ್ಲ ಅವರ ಕೆಲಸವನ್ನೆಲ್ಲ ನಾವು ಗುರುತಿಸಬೇಕಾಗ್ತದೆ. ಯಾವಾಗ ನಾವೊಂದು ಕೆಲಸವನ್ನು ಆ್ಯಸ್ ಎ ಯೂನಿಟ್ ಮಾಡಿದರೆ ಮಾತ್ರ ಒಂದು ಸಂಸ್ಥೆ ಬೆಳೀತದೆ. ನಾನು ಯಾವಾಗಲೂ ಒಂದು ಮಾತು ಹೇಳಿಕೊಂಡು, ಸಂಸ್ಥೆ ಬೆಳೆದರೆ ಏನು ಲಾಭ ಅಂತ. ಎಷ್ಟೋ ಜನಕ್ಕೆ ಕೇಳ್ತೇನೆ, ಉದ್ಯೋಗ ಹೇಗೆ ಸಿಗೋದು ಅಂತ. ಏನಾಗುತ್ತೆ, ಹೆಚ್ಚಿನ ಜನರಿಗೆ ಒಂದು ಉದ್ಯೋಗ ಸಿಕ್ತು ಅಂತ ಹೇಳಿದ ತಕ್ಷಣ ನನಗೆ ಉದ್ಯೋಗ ಸಿಕ್ಕಿತು ಅಂತ. ಏನು ಉದ್ಯೋಗ ಸಿಕ್ತು? ನಾನು ಫಾರ್ಮಸಿಯಲ್ಲಿ ಫಾರ್ಮಸಿಸ್ಟ್ ಆಗಿದ್ದೇನೆ. ಅವನ ಕೆಲಸ ಅಲ್ಲಿಗೆ ಮುಗಿಲಿಲ್ಲ. ಆ ಫಾರ್ಮಸಿಯನ್ನು ಅವನು ಅದನ್ನು ಬೆಳೆಸಬೇಕು. ಬೆಳೆಸಿದಾಗ ಏನಾಗುತ್ತೆ, ಅವ್ರು ಹೇಳ್ತಾರೆ ಇನ್ನೊಂದು ಫಾರ್ಮಸಿಸ್ಟ್ ನಮಗೆ ಅಸಿಸ್ಟೆಂಟ್ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಉದ್ಯೋಗ ಸೃಷ್ಟಿಯಾಯಿತು. ಈಗ
ಈಗ ಡಾಕ್ಟರ್ಸ್ 21 ಸ್ಪೆಷಲಿಸ್ಟ್ ಬಂದಿದ್ದಾರೆ ಈ ಒಂದು ಉಜಿರೆ ಹಳ್ಳಿಯ ಒಂದು ಶಾಲೆಗೆ ಇದಕ್ಕೆ ಬಂದಿದ್ದಾರೆ ಅಂದರೆ ಆ 21 ಡಾಕ್ಟರ್ಸ್ಗೆ ನಮ್ಮ ಮೇಲೆ ಮತ್ತು ಸಂಸ್ಥೆಯ ಮೇಲೆ ಮತ್ತು ವ್ಯವಸ್ಥೆಯ ಮೇಲೆ ಅವರಿಗೆ ಅಷ್ಟು ವಿಶ್ವಾಸ ಇದ್ದದ್ರಿಂದ ಅದು ಅವ್ರು ಬಂದಿದ್ದಾರೆ, ಅವರು ಅದನ್ನು ಬೆಳೆಸಿದ್ದಾರೆ. ನಾನು ಯಾವತ್ತು ಹೇಳೋದು ಉದ್ಯೋಗ ಹೇಗೆ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ ಈ ಥರ ಕೆಲಸ ಮಾಡಿದರೆ. ನಾನು ಹೇಳ್ತೇನೆ, ತುಂಬ ಉದಾಹರಣೆ ಕೊಡ್ತೇನೆ ನಾನು. ಇದರಿಂದಾಗಿ ರಿಕ್ಷಾದ ಡ್ರೈವರ್ಸಿಗೂ ಆಯಿತು, ಮತ್ತು ನಮ್ಮ ಕ್ಯಾಂಟೀನ್ ಅವರಿಗೆ ವ್ಯಾಪಾರ ಆಯಿತು. ಕ್ಯಾಂಟೀನ್ ವ್ಯಾಪಾರ ಅಂದಾಗ ಅದಕ್ಕೆ ಬೇಕಾದಂಥ ಸಪ್ಲೈಯರ್ಸ್ಗೆ ಎಲ್ರಿಗೂ ಅದು ದುಡ್ಡು ಅಲ್ಲಿ ಚಲಾವಣೆ ಆಗ್ತದೆ, ವ್ಯವಸ್ಥೆ ಆಗ್ತದೆ. ಏನು ಈ ಒಂದು ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ಒಂದೊಂದು ಮಾತು ಬರುತ್ತೆ, ಒಂದೊಂದು ಮಾತು ಹೋಗ್ತದೆ. ಅದು ಸಂದರ್ಭಕ್ಕೆ ಸರಿಯಾಗಿ ಆ ಮಾತು ಅಂತ ತಿಳ್ಕೊಳ್ಬೋದು, ಅದನ್ನು ವೈಯಕ್ತಿಕವಾಗಿ ತಿಳ್ಕೊಳ್ಬಾರ್ದು. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರ್ತದೆ. ಆದರೆ ಸಂಸ್ಥೆ ಮೊದಲು ನಿಮಗೆ ಹೇಗೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಇವರೆಲ್ಲ ಹೇಗೆ ಮುಖ್ಯವೋ ಇದು ಸಂಸ್ಥೆಯು ಕೂಡ ಹಾಗೆ ಮುಖ್ಯ. ಈ ಸಂಸ್ಥೆಯಿಂದಾಗಿ ನಿಮಗೆ ಮನೆಯಲ್ಲಿ ದೀಪ ಬೆಳಗುತ್ತದೆ, ಫುಡ್ ಸಿಗ್ತದೆ, ಎಲ್ಲ ಸಿಗ್ತದೆ. ಅಂದರೆ ಸಂಸ್ಥೆಯನ್ನು ಮಾತ್ರ ಅದನ್ನು ನೀವು ದಯವಿಟ್ಟು ಅದನ್ನು ನೀವು ಪ್ರೋತ್ಸಾಹ ಮಾಡಿದರೆ. ಈಗ ಸಂತೋಷ ಏನು ಅಂತ ಹೇಳಿದ್ರೆ ಇನ್ನೊಂದು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೇವೆ. ಈಗ ಮಳೆಯಿಂದಾಗಿ ಸ್ವಲ್ಪ ಕೆಲಸ ಇದಾಗಿದೆ. ಬಹುಶಃ ನೆಕ್ಸ್ಟ್ ಏಪ್ರಿಲ್ ಮೇಗೆ ಇದಕ್ಕೆ ಕಾರಣ ಯಾರು, ಬೆಳಿಲಿಕ್ಕೆ ಕಾರಣ ಯಾರು? ನೀವು. ಜಾಗ ಸಾಕಾಗುದಿಲ್ಲ ಅಂತಾರೆ. ಈಗ ಒಂದೊಂದು ಡಿಮಾಂಡ್ ಬರ್ತಾ ಉಂಟು, ಹೆದರಿಕೆ ಆಗ್ತದೆ. ಇವ್ರ ಮನೆಗೆ ನನ್ನ ಆಫೀಸಿಗೆ ಬರೋದು ಹೆದರಿಕೆ ಆಗ್ತದೆ, ಇವನು ಏನಪ್ಪ ಕೇಳ್ತಾನೆ ಪುಣ್ಯಾತ್ಮ ಅಂತ. ಒಂದು ಮೊಬೈಲ್ ಇತ್ತು, ಇದದ್ದು ಆಂಬ್ಯುಲೆನ್ಸ್, ಈಗ 4 ಆಯ್ತಾ? 4 ಆಂಬ್ಯುಲೆನ್ಸ್. ಏನು ಅಲ್ಲ, ದಟ್ಸ್ ಎ ಗುಡ್ ಸೈನ್, ನಮಗೇನು ಬೇಜಾರಿಲ್ಲ. ಆದರೆ ನೀವುಗಳ ನಿಮ್ಮ ಕಾರ್ಯ ಮತ್ತು ಗುಣಮಟ್ಟ ಕೆಲಸದಲ್ಲಿ ಯಾವತ್ತೂ ತೊಂದರೆ ಆಗಬಾರ್ದು. ಇನ್ನೊಂದು ನಾನು ಯೋಚನೆ ಮಾಡಿದೆ, ಇವರು ಪ್ರತಿ ವರ್ಷ ಇಷ್ಟು ಪ್ರೈಸ್ ಕೊಟ್ಟರೆ, ಇಷ್ಟೆಲ್ಲ ಇದು ಕೊಟ್ಟರೆ ಇವ್ರು ಎಲ್ಲಿ ಇಟ್ಕೊಳ್ತಾರೆ ಏನು? ಇದು ಒಬ್ಬೊಬ್ಬರಿಗೆ 5-5 ಆರಾರಿದ್ರೆ ಕಡೆಗೆ ಬಹುಶಃ ಡಸ್ಟ್ಬಿನ್ನಿಗೆ ಹೋಗ್ತದೇನೋ ಗೊತ್ತಿಲ್ಲ. ಆದರೆ ಒಳ್ಳೇದಾಯ್ತು, ಈ ಕಾರ್ಯಕ್ರಮ ಚೆನ್ನಾಗಾಯ್ತು. ಯಾಕಂದ್ರೆ ನಿಮ್ಮನ್ನೆಲ್ಲ ಕೂರಿಸಿ ಇಷ್ಟು ಬಾರಿ ಇವೆಂಟ್ ಮಾಡಿಸಿದ್ದಾರೆ. ಇಷ್ಟು ಜನ ಸೇರಿ ಇವೆಂಟನ್ನು ಹೇಗೆ ನೀವು ಆರ್ಗನೈಸ್ ಮಾಡಿದ್ದೀರಿ, ಯಾವ ಹೊತ್ತಲ್ಲಿ ಅದನ್ನು, ಯಾಕಂದ್ರೆ ಕೆಲಸಕ್ಕೆ ತೊಂದರೆ ಆಗಬಾರ್ದು, ಅದನ್ನೆಲ್ಲ ಅಜಯ್ ಅವರೆಲ್ಲ ಸೇರಿ ಎಲ್ಲ ಮಾಡಿದ್ದೀರಿ, ಪ್ಲ್ಯಾನ್ ಮಾಡಿದ್ದೀರಿ. ಇದರಲ್ಲಿ ಇನ್ನೊಂದು ವಿಷಯ ಬರ್ತದೆ. ಈ ಊಟ ಮಾಡಬೇಕಾದ್ರೆ ಪ್ರತಿಯೊಬ್ಬರನ್ನು ಕರೆದು ನೀನು ಯಾವ್ದು ಮಾಡ್ತೀಯ, ವಾಲಿಬಾಲ್ ಮಾಡ್ತೀಯ ನೀನಾ, ಸೊ ಅವರಿಗೂ ಜವಾಬ್ದಾರಿ ಬಂತು. ಜವಾಬ್ದಾರಿಯನ್ನು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿಂದ ಏನಾಗ್ತದೆ, ಅವರಿಗೊಂದು ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ, ನಮಗೆ ಇದು ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ವಿಷಯ. ಆದರೆ ನನಗೆ ಭಾರಿ ಹೆಮ್ಮೆ ಇದೆ, ಯಾಕೆಂದರೆ ನಾನು ಕಂಡ ಈ ಆಸ್ಪತ್ರೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಯೋಚನೆ ಮಾಡಲಿಲ್ಲ. ಇದೆಲ್ಲ ದೇವೇಂದ್ರ ಸರ್, ಡಾಕ್ಟರ್ ಸಾತ್ವಿಕ್ ಆ್ಯಂಡ್ ಆಲ್ ದಿ ಸ್ಪೆಷಲಿಸ್ಟ್ ಮತ್ತು ನಮ್ಮ ಜೇಮ್ಸ್ ಬಾಂಡ್ ಜನಾರ್ದನ್ ಕಾರಣ ಅಂತ ಹೇಳಿ ನನ್ನನ್ನು ತುಂಬ ಖುಷಿ ಆಯಿತು. ನಿಮ್ಮೊಟ್ಟಿಗೆ ನಾನು ಅದೇ ಹೇಳೋದು, ನಿಮ್ಮನ್ನೆಲ್ಲ ನೋಡಿ. ಈಗ ಅಲ್ಲಿ ಆಸ್ಪತ್ರೆಯಲ್ಲಿ ಇನ್ನೂ ತುಂಬ ಜನ ಇರಬೇಕು, ಅದೇ 150 ಜನ ಇದ್ದಾರಂತೆ. ಸೊ ಅದಕ್ಕೆ 300 ಆಗಬೇಕು. ಏನು ಅದಕ್ಕೆಲ್ಲ ನೀವು ಇದು ಮಾಡಬೇಕು, ನೀವು ಎಲಿವೇಟ್ ಆಗಬೇಕು, ನಿಮ್ಮ ಪೊಸಿಷನ್ ಇದ್ದದನ್ನು ಎಲಿವೇಟ್ ಆಗಬೇಕು. ದಟ್ ಕಮ್ಸ್ ಬೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಿಮ್ಮ ಅನುಭವದಲ್ಲಿ. ಮತ್ತು ಇದೇ ರೀತಿ ನಿಮ್ಮ ಸೇವೆ ಧರ್ಮಸ್ಥಳದ ಮಂಜುನಾಥನಿಗೆ ಮತ್ತು ನಿಮ್ಮ ಅಲ್ಲಿಂದ 100 ಮೀಟರ್ ದೂರದಲ್ಲಿರುವಂಥ ಜನಾರ್ದನ್ ದೇವರಿಗೆ ಎಲ್ರಿಗೂ ಅದು ಸಹಾಯ, ಅವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನನಗೆ ಭಾರಿ ಸಂತೋಷ ಆಯಿತು. ನನಗೆ ಬಂದು ನಾನು ಸನ್ಮಾನ ಎಲ್ಲ ಆಯಿತು ನನಗೆ. ಇನ್ನು ಪ್ರತಿ ವರ್ಷ ಬೇಡ, ಮುಂಡಾಸಿಡಬೇಡಿ ಪ್ರತಿ ವರ್ಷ. ನಾವು ಬಂದು ನಿಮ್ಮೊಟ್ಟಿಗೆ ಇರ್ತೇವೆ, ಬಟ್ ಈ ಸಭೆ ಸಮಾರಂಭ ಸ್ವಲ್ಪ ನಮಗೆ ದೂರ. ಆದರೆ ಇವತ್ತು ತೊಂದರೆ ಇಲ್ಲ, ಒಳ್ಳೆಯದಾಯಿತು ಕಾರ್ಯಕ್ರಮ. ದೇವ್ರು ಒಳ್ಳೇದು ಮಾಡಲಿ. ನೀವು ಇದೇ ರೀತಿ ನಿಮ್ಮ ನಗ್ನಗುತ್ತ ಸೇವೆ, ಈ ಸೇವೆ ಮತ್ತು ಕ್ಷೇತ್ರಕ್ಕೆ ಸೇವೆ ಎಲ್ಲ ನಡೀಲಿ ಅಂತ ಹೇಳ್ತಾ
ನಮ್ಮ ಮನೆಯವರು ಹೇಳಿದರು, ತುಂಬ ಅವರೇ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂತ. ಅವರಿಗೂ ನನ್ನ ಧನ್ಯವಾದ ಹೇಳಿದ್ದಾರೆ. ಯಾಕಂದರೆ ಅವರು MA ಫಿಲಾಸಫಿ, ನಾನು BA ಫಿಸ್ಕಾಲಜಿ. ಹಾಗೆ ಅವರು ಅದನ್ನು ಅಂದರೆ ಭಾಳ ನನಗೆಲ್ಲ ಹಿಂದ್ಗಡೆ ಗೊತ್ತೆಲ್ಲ ತುಂಬ ಪಾಯಿಂಟ್ಸ್ ಕೊಟ್ಟರು. ಈಗ ಹಾಗೆ ಮಾತಾಡಿ ಹೀಗೆ ಮಾತಾಡಿ, ಯಾಕಂದರೆ ಅಫ್ಕೋರ್ಸ್ ಅವಳಿಲ್ಲದೆ ಅವಳು ಶಿ ಇಸ್ ಮೈ ಬ್ಯಾಕ್ ಬೋನ್, ಮೈ ಸ್ಟ್ರೆಂತ್. ಮತ್ತು ನಿಮ್ಗೆ ಗೊತ್ತಿದೆ ಇಲ್ಲಿ ವಿದ್ಯಾಸಂಸ್ಥೆಗಳು ತುಂಬ ಇದೆ. ವಿದ್ಯಾಸಂಸ್ಥೆಗಳ ಗುಣಮಟ್ಟ ಸಹ ಹಾಗೆ. ಗುಣಮಟ್ಟವನ್ನು ನಾವು ಹೇಗೆ ರಕ್ಷಣೆ ಮಾಡ್ತೇವೆ, ಯಾವಾಗಲೂ ಇನ್ನು ಜನ SDM ಅಂತ ಹೇಳುವಾಗ, ಈಗ ನೀವು ಎಲ್ಲೇ ಹೋಗಿ SDM ಅಂತ ಹೇಳುವಾಗ ತನ್ನಷ್ಟಕ್ಕೆ ನಿಮಗೆ ಗೌರವ ಕೊಡ್ತಾರೆ. ಕ್ಷೇತ್ರಕ್ಕೆ ಬಂದ ಭಕ್ತರನ್ನು ನಾವು ಅಷ್ಟು ಚೆನ್ನಾಗಿ ನೋಡಿಕೊಳ್ತೇವೆ. ಇವತ್ತು ಸಹ ಸಾಧಾರಣ ಒಂದು 22,000 ಜನಕ್ಕೆ ನಾವು ಅನ್ನಪ್ರಸಾದವನ್ನು ನಾವು ಇದು ಮಾಡಿದ್ದೇವೆ. ನಿತ್ಯ ನಿರಂತರ ಯಾವುದು, ಆದರೆ ಎಲ್ಲಿಯೂ ನಮಗೆ ಅಲ್ಲಿ ಲೋಪದೋಷ ಆಗದಾಗೆ ನಾವು ನೋಡಿಕೊಳ್ತೇವೆ. ಅದೇ ಥರ ನಿಮಗೂ ಜವಾಬ್ದಾರಿ ಇದೆ. ಹಾಸ್ಪಿಟಲ್ SDM ಹಾಸ್ಪಿಟಲ್ ಅಂತ ಹೇಳಿದ್ರೆ ಆ ರೀತಿ ನಮ್ಮ ಕರ್ತವ್ಯ. ಎಲ್ಲಿ ಮತ್ತೆ ನಿಮ್ಗೆ ಗೊತ್ತಿದೆ, ನಾನು ಕ್ಲೀನಿನ ವಿಷಯದಲ್ಲಿ ಭಾಳ ಸ್ಟ್ರಿಕ್ಟ್ ಅಲ್ಲ. ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಕ್ಲೀನ್ ಇರಬೇಕು, ಎಲ್ಲ ನೋಡೋಕೆ ಸ್ವಚ್ಛತೆ ಇರಬೇಕು. ಮತ್ತು ನಮ್ಮ ಓಷನ್ ಪರ್ಲ್ನವರು ಒಂದು ಇದರ ಇನಾಗ್ರೇಷನ್ ಯಾವಾಗಾಯಿತು? 2022 ನಾನೇ ಈ ಆಸ್ಪತ್ರೆ ಹೋಟೆಲನ್ನು ಇನಾಗ್ರೇಟ್ ಮಾಡಿದ್ದು ನಾನೇ. ನಾನಾಗ ಅವರ ಶಶಿಧರ್ ಶೆಟ್ಟರನ್ನು ಇವತ್ತಿನಲ್ಲಿ ನೆನಪಿಸಿಕೊಳ್ಬೇಕು. ಇನ್ನೂ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅವರ ತಮ್ಮ ರಾಜೇಶ್ ಶೆಟ್ಟರು, ಇವ್ರನ್ನೆಲ್ಲ ನಾನು ಈ ಹೊತ್ತಿನಲ್ಲಿ ಸ್ಮರಿಸ್ಕೊಳ್ಬೇಕು. ಅವರು ತುಂಬ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಅವರಿಗೂ ದೇವ್ರು ಒಳ್ಳೇದು ಮಾಡಲಿ. ಇಲ್ಲಿಯ ಸಿಬ್ಬಂದಿಗಳು ಹಾಗೆ ಬರುವಾಗೆಲ್ಲ ನಗ್ನಗ್ತಾ ಮಾತಾಡಿಸೋದು ಮತ್ತು ಒಳ್ಳೆಯ ಹಾಸ್ಪಿಟಲ್ ಇಟ್ಕೊಡ್ತಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟ ನೀವು ಸ್ವಲ್ಪ ಹೇಳ್ದಾಗ ಕೇಳಬೇಕು. ಎಲ್ಲರೂ ಇದ್ರೆ ಹೇಳೋದು ಅರ್ಥ ಆಯ್ತಾ? ಅವ್ರು ಹೇಳ್ದಾಗ ಕೇಳದಿದ್ರೆ ನೀವು ಹರತಾಳ ಮಾಡಿ, ಸ್ಟ್ರೈಕ್ ಮಾಡಿ. ಓಕೆ, ದೇವ್ರು ಒಳ್ಳೇದು ಮಾಡಲಿ. ಗುಡ್ ನೈಟ್. ಹರನೊಬ್ಬನೇ
ಮಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನು ತಂದೆ ಅರಿವಿಗೆ ನೀ ಗುರುವಾದ ಗುರುಗಳ ಗುರು ಇವರಿ ಸತ್ಯವೋ ನಿತ್ಯವೋ ಒಬ್ಬನೇ ಧರ್ಮವೋ ದೈವವೋ ಒಬ್ಬನು ಶಿವನೊಬ್ಬನೇ ಬಹಳ ಸುಮಧುರ ಭಕ್ತಿಗೀತೆಯನ್ನು ಹಾಡಿದಂಥ ನಮ್ಮ ಕೊಲೀಗ್ ಸಚಿನ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಆನ್ಯುವಲ್ ಡೇ ಸೆಲೆಬ್ರೇಷನ್ ಟೈಮಲ್ಲಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದ ಕೊರಿಯೋಗ್ರಾಫ್ ಮಾಡಿದಂಥ ನೃತ್ಯವನ್ನ ಈಗ ಪ್ರದರ್ಶಿಸಲಿದ್ದಾರೆ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು. ಕಣ್ಣಾಗೋ ಸರದಾರ ಕಣೋ ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯ ನಮ್ಮೂರಿನ ದೊರೆ ದೈವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು ದೈವ ಕಣೋ ಗರಜ ಗರಜ
ಸೂಪರ್ ಡ್ಯಾನ್ಸ್ ಮಾಡಿದಂಥ ಡಾಕ್ಟರ್ಸ್ಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸಮರ್ಪಿಸುತ್ತಾ ಬಂದಿರುವಂಥ ಎಲ್ಲರೂ ಭೋಜನದ ಸವಿಯನ್ನ ಸವಿದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಹಾಗೆ ಮಾಧ್ಯಮ ಮಿತ್ರದವರಿಗೂ ಕೂಡ ಫೋಟೋಗ್ರಾಫರ್ಸ್ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದ ಕಾರ್ಯಕ್ರಮಕ್ಕೆ ಪೂರ್ಣ ಚಿಕ್ಕುವನ್ನು ಬಿಟ್ಟಿದ್ದೇವೆ. ಥ್ಯಾಂಕ್ ಯು.